ಹದಿಹರೆಯದ ಮಕ್ಕಳ ಬಗ್ಗೆ ತಾವು ಹೇಳ್ತಾ ಇದ್ರಿ. ಅದೇ ಟೀನೇಜ್ನಲ್ಲಿ ಅವ್ರಿಗೆ ಬೋನ್ ಸ್ಟ್ರಾಂಗ್ ಆಗಬೇಕು, ಮತ್ತು ಬ್ರೈನ್ ಚೆನ್ನಾಗಿ ಡೆವಲಪ್ ಆಗಬೇಕು. ಈ ದೃಷ್ಟಿಯಿಂದ ನಾವು ನೋಡ್ಬೇಕು. ಬಿಕಾಸ್ ಇವಾಗ ತಿಂತಿರೋಂಥ ಆಹಾರಗಳಲ್ಲಿ ಅವ್ರಿಗೆ ಲೈಕ್ ಲೀಚ್ ಅಂತ ಕೆಲವು ಕ್ರಿಮಿಗಳು ಹೇಳ್ತೀವಲ್ಲ, ಹೌದು, ಅದರಲ್ಲಿ ಎಂಟರ್ ಆಗ್ತಿದೆ. ಮತ್ತೆ ಮೈದಾ ತಿಂತಾರೆ, ಅದೆಲ್ಲ ಅವಾಯ್ಡ್ ಮಾಡಬೇಕು. ಅದೇನಾಗುತ್ತೆ, ಕರಳಲ್ಲಿ ಹೋಗಿ ಲೇಪ ಹಾಕತ್ತೆ. ಆವಾಗ ಅವ್ರಿಗೆ ಏನಾಗುತ್ತೆ, ಫುಲ್ಲು ಲೇಪ ಹಾಕ್ತಾ ಹೋದಂಗೆ ಅದು ಮೋಷನ್ ಬರಲ್ಲ ಕರೆಕ್ಟಾಗಿ. ಸೊ ಮೋಷನ್ ಕರೆಕ್ಟಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ ಎಲ್ಲ ಡ್ಯಾಮೇಜ್ ಆಗ್ತಾ ಹೋಗ್ತದೆ ಒಂದು ಕಡೆಯಿಂದ. ಹಾಗೆ ಸಣ್ಣ ಮಕ್ಕಳಿಗೆ ಅದೊಂದು ಬ್ರೆಡ್ಡು ಬನ್ ಕೊಡುವಂಥದ್ದು ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಇವನ್ ಗೋಧಿ ಸಹ ತುಂಬ ಜಾಸ್ತಿ ಅಂತ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದು ನಮ್ಮ ದೇಶದ್ದು ಅಲ್ಲ ಆ್ಯಕ್ಚುಲಿ, ಬಟ್ ಆ ಗೋಧಿ ಕೂಡ ನಮಗೆ ವಿಪರೀತವಾಗಿ ತಗೊಳ್ಬಾರ್ದು. ಸೊ ನಾವು ಈ ನವಣೆ, ಸಜ್ಜೆ ಅದೆಲ್ಲ ತುಂಬ ಚೆನ್ನಾಗಿ ಆಗ್ತದೆ. ಅದರಲ್ಲೆಲ್ಲ ರೊಟ್ಟಿ ಎಲ್ಲ ಮಾಡೋಕ್ಕಾಗತ್ತೆ. ಚಿಕ್ಕನಿಂದ ನೀವು ಅಭ್ಯಾಸ ಮಾಡಿಬಿಟ್ರೆ ಮಕ್ಕಳಿಗೆ ಅದು ಹ್ಯಾಬಿಟ್ ಆಗಿಬಿಡುತ್ತೆ. ನಾಟ್ ನೆಸೆಸರಿ ದಟ್ ಅಯ್ಯೋ ಅವ್ರು ತಿನ್ನಲ್ಲ ಇವ್ರು ತಿನ್ನಲ್ಲ ಅಂತ ಅನ್ಕೊಳ್ಳೋದು. ಆಮೇಲೆ ನೈಟ್ ಟೈಮ್ಸು ಸ್ವಲ್ಪ ಕಿಚಡಿ ಮಾಡಿ ಕೊಡೋದು, ಅನ್ನ ಸಾರು ಬದಲು ಕಿಚಡಿ ಮಾಡಿ ಕೊಡೋದು. ಸೊ ಅದರಲ್ಲಿ ಬೇಳೆ ಹಾಕ್ತೀವಲ್ಲ, ಹೆಸರು ಬೇಳೆ, ಅದೆಲ್ಲ ಚೆನ್ನಾಗಿದಾಗತ್ತೆ. ಮತ್ತು ಮಕ್ಕಳು ಹೈಟ್ ಬೆಳಿಬೇಕು ಅಂದರೆ ಸ್ವಲ್ಪ ತೊಗರಿ ಬೇಳೆ ಸಹ ಇಂಪಾರ್ಟೆಂಟು. ನಾರ್ತ್ ಇಂಡಿಯಾ ಸೈಡ್ ಎಲ್ಲ ಸ್ವಲ್ಪ ತೊಗರಿ ಬೇಳೆ ತೋವೆ ಕೊಡ್ತಾರೆ ಯಾವಾಗಲೂ. ಸೊ ಅವ್ರಿಗೆ ಬೇಗನೆ ಗ್ರೋತ್ ಬರಲಿ ಅನ್ನೋದು. ಆಮೇಲೆ ಅವ್ರಿಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸೀಸ್ ಬರ್ಬೋದು. ಅದಕ್ಕೋಸ್ಕರವಾಗಿ ಮಾತ್ರೆ ಕೊಡೋದಲ್ಲ. ಈಗ ಫೈಟಿಂಗ್ ಹೋಗ್ತೀನಿ, ನಾನು ಬಾಕ್ಸಿಂಗ್ ಹೋಗ್ತೀನಿ, ಮತ್ತೊಂದು ಇನ್ನೊಂದು ಹೇಳ್ತಾರೆ ಮಕ್ಕಳು. ಆದರೆ ಅವ್ರಿಗೆ ಸ್ಟ್ರೆಂತ್ ಇರೋದಿಲ್ಲ. ಈಗ ತಿನ್ನೋ ಆಹಾರದಲ್ಲಿ ನಿಮ್ಗೇನು ಸಿಗೋದಿಲ್ಲ. ಹಾಗಾಗಿ ಈ ಸುಣ್ಣ ಇರುತ್ತಲ್ವಾ, ಆ ಸುಣ್ಣನೇ ಒಂದು ಸ್ವಲ್ಪ ಹಾಲಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ರೆ ದಟ್ ಇಸ್ ಆಲ್ಸೋ ಕ್ಯಾಲ್ಸಿಯಂ, ಹಾಗೂ ತಗೊಳ್ಬಹುದು. ಹಲೋ ಹಲೋ, ನಾವು ಮ್ಯಾಂಗ್ಳೂರಿಂದ ಮಾತಾಡ್ತಿದ್ದೇವೆ. ಹೇಳಿಮ್ಮ. ಹೇಳಿ. ನನ್ನ ಗಂಡನಿಗೆ ವೆರಿಕೋಸ್ ಇದೆ ಕಾಲಲ್ಲಿ. ತುಂಬಾ ವರ್ಷ ಆಯ್ತು ಅವರಿಗೆ, 10-12 ವರ್ಷದಿಂದ ಕಾಲು ನೋವು ಅವರಿಗೆ. ವೆರಿಕೋಸ್ ತುಂಬಾ ದಪ್ಪ ಆಗಿದೆ, ಗೋಳಿ ಗೋಳಿ ತರ ಇದೆ ಕಾಲಲ್ಲೆಲ್ಲ. ಅದಕ್ಕೆ ಏನು ಮಾಡೋದು ಅಂತ ಕೇಳ್ತಾ ಇದ್ದೇನೆ. ಅದಕ್ಕೆ ವೆರಿಕೋಸ್ ವೇನ್ಸ್ಗೆ ಫಸ್ಟ್ ಥಿಂಗ್ ಏನಂದ್ರೆ, ನರಗಳು ಬಿಚ್ಕೊಂಡಿದೆ ಅಂದ್ರೆ ಮಾಂಸಖಂಡದೊಟ್ಟಿಗೆ ಇರಬೇಕಾಗಿದ್ದ ನರ ಆ ಮಾಂಸಖಂಡದಿಂದ ಬಿಚ್ಕೊಂಡು ಹೊರಗಡೆ ಬಂದಂತ ಇರ್ತದೆ. ಸೊ ಅದಕ್ಕೆ ಸ್ಪ್ಲೀನ್ ಅನ್ನ ಟ್ರೀಟ್ ಮಾಡಬೇಕಾಗತ್ತೆ. ಒಂದು ನೀವೊಂದು ಕ್ಲಿನಿಕ್, ನಾವು ನಿಮ್ಮಲ್ಲಿಗೆ ಬರ್ಬೇಕಂತಿದ್ದೇವೆ, ಇಲ್ಲಿ ಅಂತ ಹೇಳಿದ್ರೆ ಬರ್ತೇವೆ. ಓಕೆ, ಅದು ಅಶೋಕ್ ನಗರದಲ್ಲಿ ಯುವಕ ಸಂಘ ಪಕ್ಕ ಇದೆ ನಂದು ಹೀಲಿಂಗ್ ಸೆಂಟರ್, ಅಲ್ಲಿ ಬರ್ಬೋದು. ಈಗ ಸದ್ಯಕ್ಕೆ ಬರ್ಬಹುದಾ ಮೇಡಮ್? ಫೋನ್ ಮಾಡಿಕೊಂಡು ಬನ್ನಿ, ಫೋನ್ ಮಾಡಿಕೊಂಡು ಬನ್ನಿ. ಈಗ ಸದ್ಯಕ್ಕೆ ಕೊಡ್ತಾರೆ, ಇಲ್ಲಿ ಇರ್ತದೆ ನಂಬರ್, ಅವ್ರು ತಕೊಳ್ಬೋದು ನೀವು. ಅರಿಶಿನ ಹಚ್ಚಿ, ಅದಕ್ಕೆ ಹೋಲ್ಡಿಂಗ್ ಬೇಕು, ಪೃಥ್ವಿ ಬೇಕು. ಹೋಲ್ಡಿಂಗ್ ಬೇಕಂದ್ರೆ ಹರಿಶಿನ, ಕಂಪ್ಲೀಟ್ ಹರಿಶಿನ ಹಚ್ಚಿ ಚೆನ್ನಾಗೆ. ಆಮೇಲೆ 2 ತೊಡೆಗಳು ಉಂಟಲ್ಲ ಮೇಲೆ ಮಧ್ಯಭಾಗದಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿ ಸ್ಟಿಮ್ಯುಲೇಟ್ ಮಾಡಿ, ಅಲ್ಲೊಂದು ರಂಧ್ರ ಇದೆ, ಅದು ಬ್ಲಾಕ್ ಆದಾಗ ವೆರಿಕೋಸ್ ವೇನ್ಸ್ ಜಾಸ್ತಿ ಬರೋ ಸಾಧ್ಯತೆ ಇದೆ. ಸೊ ತುಂಬ ಜನಕ್ಕೆ ನಾನು ಅದ್ರಲ್ಲಿ ಕ್ಯೂರ್ ಮಾಡಿದ್ದೀನಿ. ನೀವು ಹಾಗೆ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ, ರಿಲ್ಯಾಕ್ಸ್ ಆಗ್ತದೆ, ನರ್ವ್ಸ್ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಸ್ವಲ್ಪ ಮುಂದಕ್ಕೆ ಏನು ಟ್ರೀಟ್ಮೆಂಟ್ ಬೇಕು ಅದಕ್ಕೆ ನೀವು ಬಂದಾಗ ನಾನು ಹೇಳ್ತೀನಿ. ಅಲ್ಲಿ ದಿನ ಇದ್ದೀರಾ ಮೇಡಮ್ ನೀವು? ಹಾ, ಇರ್ತೀನಿ. ನೀವು ಫೋನ್ ಮಾಡ್ಕೊಂಡು ಬನ್ನಿ. ನಂಬರ್ ಇರ್ತದಲ್ಲ? ಇಲ್ಲಿ ಸಿಗ್ತದೆ. ನನಗೆ ಸಹ ಮೇಲಿನಿಂದ ಕೆಳಗೆ ತನಕ ಕಾಲು ನೋವು. ನನ್ಗೆ ಸಹ ನಡಿಲಿಕ್ಕೆ ತುಂಬಾ ಪಾದ ಎಲ್ಲ ಉರಿತದೆ, ಮತ್ತೆ ನೋವಾಗ್ತದೆ, ಇರುವೆ ಬಂದಾಗೆಲ್ಲ ಆಗ್ತದೆ ಮೇಡಮ್. ಓಕೆ, ಅದೆಲ್ಲ ನಮ್ ಬ್ಲಾಕೇಜ್ ಇರುತ್ತಮ್ಮ, ಅದು ರಂಧ್ರಗಳ ಬ್ಲಾಕ್ಸ್ ಇರ್ತದೆ. ಆ ಬ್ಲಾಕ್ ರಿಮೂವ್ ಮಾಡಿದ್ರೆ ಆಟೋಮೆಟಿಕ್ ಸರಿ ಆಗ್ತದೆ. ಪ್ಲಸ್ ಕಲರ್ ಏನಾಗ್ತೀವಿ ಆವಾಗ ಅದಕ್ಕೆ ಎನರ್ಜಿ ಫ್ಲೋ ಕೊಡ್ಬೋದು. ಒಂದ್ ವೇಳೆ ಬ್ಲಾಕ್ ಇದ್ದಾಗ ನಾವು ಎನರ್ಜಿ ಫ್ಲೋ ಕೊಟ್ಟರು ಕೂಡ ಅದು ರೀಚ್ ಆಗೋದಿಲ್ಲ ಅಂತ ನನ್ಗೆ ಅನ್ಸೋದು. ಹಾಗಾಗಿ ನಾನು ಫಸ್ಟ್ ಬ್ಲಾಕ್ ರಿಮೂವ್ ಮಾಡ್ತೀನಿ, ಆನಂತರ ನಾವು ಕಲರ್ಸ್ ಕೊಟ್ಟಾಗೆ ನಾವು ಈಸಿಯಾಗಿ ಎಲ್ಲ ರಿಮೂವ್ ಆಗ್ತದೆ. ಅದೇ ಹೇಳಿದೆ ಆಕ್ಯುಪ್ರೆಷರ್ ಅಂತ. ಆಕ್ಯುಪ್ರೆಷರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಒಂದ್ ಕಡೆ. ಸರಿ ಅಮ್ಮ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ಕರೆ ಮಾಡ್ಬೋದು. 63 62 39 40 10 ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬಹುದು. ಈ ಒಂದು ಬಣ್ಣದ ಚಿಕಿತ್ಸೆ ಒಂದು ರೀತಿಯಲ್ಲಿ ಅದ್ಭುತವಾದಂತಹ ಕೆಲಸಗಳನ್ನು ಮಾಡ್ತದೆ ಅನ್ನುವುದು ಒಂದಷ್ಟು ಜನರ ಅಭಿಪ್ರಾಯ. ನೀವು ಕೂಡ ಅದನ್ನು ಪ್ರಯತ್ನ ಮಾಡ್ಬೋದು, ಯಾಕೆಂದರೆ ಅಡ್ಡ ಪರಿಣಾಮ ಇಲ್ಲ. ಹಾಗಾಗಿ ಯಾವುದೇ ಒಂದು ಚಿಕಿತ್ಸೆಗೆ ತಾವು ಮುಂದಾಗೋದಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಅಡ್ಡ ಪರಿಣಾಮ ಇಲ್ಲ ಇಲ್ಲಿ ಅಲ್ವಾ? ಯಾವುದೇ ಒಂದು ಸಮಸ್ಯೆಗೆ ನೇರವಾಗಿ ಬಣ್ಣ ಚಿಕಿತ್ಸೆಯನ್ನು ಮಾಡಿದರೆ ಏನು ಅಡ್ಡ ಪರಿಣಾಮಗಳು ಇಲ್ಲ. ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲ. ಬಿಕಾಸ್ ನೋಡಿ, ಹಾಗಿದ್ರೆ ಸೂರ್ಯನ ಕಿರಣ ನಮ್ಮ ಬಾಡಿಗೆ ತಗೊಳ್ತೀವಿ, ಅಡ್ಡ ಪರಿಣಾಮ ಆಗ್ತದಾ? ಇಲ್ಲ ಅಲ್ಲ. ಆ ಕಿರಣದಲ್ಲಿ ಕೂಡ ಇದೇ ಇರೋದು, ಪಂಚಭೂತಗಳಿಗೆ ಬಣ್ಣಗಳಿದೆ, ನಂಬರ್ಗಳಿದೆ. ಹಾಗೆ ಡಾಕ್ಟರ್ ಅದನ್ನೇ ರಿಸರ್ಚ್ ಮಾಡಿರೋ ಅಂಥದ್ದು. ಸೊ ಯಾವ ಬಣ್ಣ ಯಾವ ಒಂದು ಪಂಚಭೂತಗಳಲ್ಲಿ ನಾವು ಯೂಸ್ ಮಾಡ್ತೀವಿ, ಆ ವಾಯುಗೆ ಯಾವ್ದು ಯೂಸ್ ಮಾಡ್ತೀವಿ, ಪೃಥ್ವಿಗೆ ಯಾವ್ದು ಯೂಸ್ ಮಾಡ್ತೀವಿ, ಜಲಕ್ಕೆ ಯಾವ್ದು ಯೂಸ್ ಡಿಫ್ರೆಂಟ್ ಇದೆ. ಸೊ ಅದೇ ಸೇಮ್ ಕಿರಣಗಳಲ್ಲೂ ನಮಗೆ ಬರೋವಂಥದ್ದು. ನಿಮಗೆ ಸಾಕ್ಷಿ ಬೇಕು ಅಂತಂದ್ರೆ
ಮಳೆ ಬಂದ ಟೈಮಲ್ಲಿ ನೋಡಿ ಆಕಾಶದಲ್ಲಿ ಸೂರ್ಯನ ಕಿರಣ ಬಿದ್ದ ಕೂಡಲೇ ಕಾಮನಬಿಲ್ ಬರ್ತದೆ. ಆ ಕಿರಣ ಬಿದ್ದೆ ಕಾಮನಬಿಲ್ ಬಂದಿರೋದಲ್ವಾ? ಹಾಗಿದ್ರೆ ಕಲರ್ಸ್ ಇಲ್ವಾ ಸೂರ್ಯನ ಕಿರಣದಲ್ಲಿ? ಅದೇ ಕಲರ್ಸ್ ನಮ್ಮ ಮೈ ಮೇಲೆ ಬೀಳುವಂಥದ್ದು. ಮನೆಯಲ್ಲಿ ನಾವು ಹೂ ಅದನ್ನು ಮಳೆ ಬೇಕಾಗಿಲ್ಲ, ಒಂದು ಗಾಜಿನ ಪಟ್ಟಕದಲ್ಲಿ ಹಾ ಕಿರಣ ಹಾದು ಹೋದ್ರೆ ಅಲ್ಲಿ ಕಾಮನಬಿಲ್ಲು ಮೂಡುತ್ತದೆ. ಎಸ್, ಹಾಗೆ ಒಂದೊಂದು ಕಲರ್ಗೆ ನಮ್ಗೆ ಒಂದೊಂಥರ ಫೀಲಿಂಗ್ಸ್ ಬರ್ತದೆ. ಹಸಿರು ನೋಡಿದ ಕೂಡಲೇ ಏನೋ ಒಂಥರ ಹಾ ಅಂತ ಆಗುತ್ತೆ. ಒಮ್ಮೆ ಎನಿಬಡಿ ಒಂಥರ ಹಾರ್ಟ್ ಓಪನ್ ಅಪ್ ಆಗುತ್ತೆ, ಅದಕ್ಕೆ ಖುಷಿ ಹಸಿರು ನೋಡಿದ ತಕ್ಷಣ. ಆ ರೀತಿ ಪ್ರತಿಯೊಂದು ಬಣ್ಣಕ್ಕೆ, ಒಂದು ಹಳದಿ ಬಣ್ಣ ಆದ್ರೆ ಒಂದು ಸ್ಟೆಬಿಲಿಟಿ ಅಂತ ಕರೀತಾರೆ. ಎವ್ರಿಥಿಂಗ್ ಆ ಥರ ಇರುತ್ತೆ. ಆಕಾಶ ಬಣ್ಣ ನೋಡಿದ ತಕ್ಷಣ, ಪರ್ಪಲ್ ನೋಡಿದ ತಕ್ಷಣ ಏನೋ ಒಂಥರ ನಾವು ಫುಲ್ಲಿ ಓಪನ್ ಅಪ್ ಆಗ್ತೀವಿ. ಅದೊಂಥರ ಎನ್ಲಾರ್ಜ್ ಮಾಡೋ ಅಂಥದ್ದು. ಮತ್ತೆ ಏನು ಹೇಳ್ತಾರೆ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಲರ್. ಮತ್ತು ಆ ಫೀಲಿಂಗ್ ಒಂಥರ ಸೂದಿಂಗ್ ಆಗಿರುತ್ತೆ. ಪಿಂಕ್ನು ಅಷ್ಟೇ, ಅದಕ್ಕೆ ನಾವು ಪಿಂಕ್ ಹಚ್ತೀವಿ ಕೆಲವೊಮ್ಮೆ ಮಿಡಲ್ ಪಾಯಿಂಟ್ಗೆ, ಬ್ರೈನ್ ಪಾಯಿಂಟ್ಗೆ ಸ್ವಲ್ಪ ಕಾಮ್ ಆಗಲಿ ಮೈಂಡು ಅಂತ. ಅದು ಸೂಪರಾಗಿ ವರ್ಕ್ ಆಗುತ್ತೆ. ತುಂಬ ಜನಕ್ಕೆ ಉಂಟಲ್ಲ, ಬಂದ ತಕ್ಷಣ ರಿಲ್ಯಾಕ್ಸ್ ಅಂತ ಹೇಳ್ತಾರೆ. ಈಗ ತಾವು ಹದಿಹರೆಯದ ಮಕ್ಕಳ ಬಗ್ಗೆ ಹೇಳ್ತಾ ಇದ್ರಿ, ಅವರಿಗೆ ಒತ್ತಡಗಳು ಜಾಸ್ತಿ ಇದೆ. ಈ ಹಿಂದೆ ಎಲ್ಲ ನಾವೆಲ್ಲ ಒಂದು 50 ಮಾರ್ಕ್ ತಗೊಂಡ್ರೆ ಬಹಳ ದೊಡ್ಡ ಸಾಧನೆ ಅಂತ ಅಂದ್ಕೊಳ್ತಾ ಇದ್ವಿ. ಇವತ್ತು ಹಾಗಲ್ಲ, 95, 100ಕ್ಕೆ 100 ತಗೊಳ್ಳುವಂತಹ ಪ್ರಯತ್ನಗಳು. ಹಾಗಾಗಿ ಒತ್ತಡ ಇದೆ, ವಿಶೇಷವಾಗಿ ಆ ಒಂದು ಹಂತದಲ್ಲಿ. 10ನೇ ತರಗತಿ ಇರ್ಬೋದು, ಒತ್ತಡ ಇದೆ. ಅಲ್ಲ, ನಾನು ಇದ್ರಲ್ಲಿ ಹೇಳ್ತೀನಿ ನೋಡಿ, ಇನ್ನೊಂದು ಕನೆಕ್ಷನ್ಸ್ ಇದ್ರಲ್ಲಿ ಇದೆ. ಏನಂದ್ರೆ ನ್ಯೂಮರಾಲಜಿ. ನಾವು ಹುಟ್ಟಿದಾಗಲೇ ಒಂದು ನಂಬರ್ ಇರ್ತದೆ ನಮಗೆ, ಡೇಟ್ ಆಫ್ ಬರ್ತ್ ನಮ್ಮ ನಂಬರ್ಸ್. ಆ ಡೇಟ್ ಆಫ್ ಬರ್ತ್ ನೋಡ್ಬಿಟ್ರೆ ಯಾವ್ಯಾವ ಗ್ರಹ ಪ್ರೆಸೆಂಟ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಈ ಮಗು ಯಾಕೆ ಹುಟ್ಟಿದೆ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ, ದೀಸ್ ಆರ್ ದ ನಂಬರ್ಸ್ ಅಂತ ಹೇಳಿ. ಹಾಗೆ ಆ ಮಗು ಅದನ್ನೇ ಇಂಟ್ರೆಸ್ಟ್ ತೋರಿಸುತ್ತೆ. ಹುಟ್ಟಿದಾಗಿಂದ ಹೇಳ್ತಿರುತ್ತೆ ನಾನು ಇದೇ ಮಾಡ್ತೀನಿ ಅಂತ. ಪೇರೆಂಟ್ಸ್ ಡೈವರ್ಟ್ ಮಾಡ್ತಾರೆ, ಬೇಡ ನೀನು ಮೆಡಿಕಲ್ ಮಾಡ್ಬೇಕು, ಬೇಡ ನೀನು ಇಂಜಿನಿಯರಿಂಗ್ ಮಾಡ್ಬೇಕು ಅಂತ. ಅವ್ರಿಗೆ ಅದ್ರಲ್ಲಿ ಮನಸ್ಸೇ ಇರಲ್ಲ. ಹೇಳ್ತಾರೆ ಲಾಸ್ಟಿಗೆ ನಿನ್ಗೋಸ್ಕರ ಮಾಡಿದ್ ನಾನು ಅಂತ. ಬಟ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುವುದೇ ಇಲ್ಲ. ಅವ್ರಿಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಆ ಫೀಲ್ಡ್ ಅಲ್ಲಿ ಅವ್ರು ಹೋದ್ರೆ ಮಾತ್ರ ತುಂಬಾ ಚೆನ್ನಾಗಿ ಅಚೀವ್. ಅಲ್ಲ, ಅವರ ಮನಸ್ಸಿಗೆ ಒತ್ತಡ ಕಡಿಮೆ ಆಗೋದಕ್ಕೆ ಯಾವ್ದಾದ್ರು ಬಣ್ಣಗಳಿದೆಯಾ ಸಹಕಾರಿ? ಒತ್ತಡ ಕಡಿಮೆ ಆಗ್ಲಿಕ್ಕೆ ಅಂತಂದ್ರೆ ನಾವು ಇವನ್ ಬ್ರೈನ್ ಮೇಲೆ ಸ್ವಲ್ಪ ವರ್ಕ್ ಮಾಡ್ತೀವಿ. ಅವರಿಗೆ ಒತ್ತಡ ಅಂತ ಹೇಳಿದಾಗ ಲಿವರ್ ಹೀಟ್ ಆಗ್ತಾ ಹೋಗುತ್ತೆ. ಅವ್ರು ತುಂಬಾ ಥಿಂಕ್ ಮಾಡೋದು, ಟೆನ್ಷನ್ ಮಾಡ್ಕೊಳ್ಳೋದು ಆದ ತಕ್ಷಣನೇ ಲಿವರ್ ಹೀಟ್ ಆಗಕ್ಕೆ ಶುರು ಆಗುತ್ತೆ. ಅವಾಗ ಏನ್ ಮಾಡ್ತೀವಿ, ನಾವು ಲಿವರ್ನ ಕೂಲ್ ಮಾಡ್ಲಿಕ್ಕೆ ಕೊಡ್ತೀವಿ. ಬಟ್ ಎಷ್ಟು ಸಮಯ ನಾವು ಹಂಗೆ ಕೂಲ್ ಮಾಡ್ತಾ ಇರೋಣ? ಈ ಟೆನ್ಷನ್ ಕ್ರಿಯೇಟ್ ಮಾಡೋದು ನಾವು ಕೂಲ್ ಮಾಡೋದಾಗ್ತಿರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಯಾವಾಗ್ಲೂ ಯಾವ ಥರ ನಾವು ಬಿಹೇವ್ ಮಾಡ್ತೀವಿ, ಪೇರೆಂಟ್ಸ್ ಆಗಲಿ ಯಾವ ಥರ ಟೀಚರ್ಸ್ ಬಿಹೇವ್ ಮಾಡ್ತಾರೆ, ಆ ಥರದ್ದೆಲ್ಲ ನೋಡಿದರೆ ನಾವು ಸರಿ ಮಾಡ್ಕೊಳ್ಬೋದು ಅಲ್ಲಿಗೆ. ಖಂಡಿತ. ಮತ್ತೊಂದು ನಮಸ್ಕಾರ. ಹಲೋ, ನಮಸ್ತೆ. ಪ್ಯಾರಾಲಿಸಿಸ್ ಆದದಕ್ಕೆ ಸರ್ ಏನು ಟ್ರೀಟ್ಮೆಂಟ್ ಸರ್? ಪ್ಯಾರಾಲಿಸಿಸ್ಗೆ ನಾನು ಹೇಳಿದೆ ಅಲ್ವಾ ಆವಾಗಲೇ ಒಬ್ಬರಿಗೆ, ನಮಗೆ ಪಾಯಿಂಟ್ಸ್ ಇದೆ. ಅದು ಕೈ ಬೆರಳಲ್ಲಿ ಲೆಫ್ಟ್ ಹ್ಯಾಂಡ್ ಈ 2 ಬೆರಳು ಬಂದು ನಮಗೆ ನೋಡಿ, ಮಿಡಿಲ್ ಫಿಂಗರ್, ರಿಂಗ್ ಫಿಂಗರ್, ಇದು ಎರಡನ್ನು ಕಾಲ್ಗಳು ಅಂತ ಕನ್ಸಿಡರ್ ಮಾಡಿ ಸುಜೋಕೋದಲ್ಲಿ. ಈ ಕಡೆದು 2 ಕೈ ಅಂತ ಕನ್ಸಿಡರ್ ಮಾಡ್ತೀವಿ. ಕಾಲ್ಗೆ ಬೇಕಾಗಿದೆ ಅಂತ ಹೇಳಿದ್ರೆ ಇದು ಮಂಡಿ ಭಾಗ ಆಗುತ್ತೆ, ಮಧ್ಯದ್ದು ಅಂದರೆ ಇದೆರಡು ಸಹ. ಮಿಡಿಲ್ ಫಿಂಗರ್, ರಿಂಗ್ ಫಿಂಗರ್ ಮಧ್ಯದು ಗಂಟುಗಳನ್ನು ಮಂಡಿ ಅಂತ ಕರಿತೀವಿ. ಇಲ್ಲಿ ನೀವು ಮಂಡಿ ಅಂತ ಹೇಳಿದ ಕೂಡಲೇ ಅದಕ್ಕೆ ಥರ ಇರ್ತದೆ. ಕೆಲವ್ರಿಗೆ ಜಲ್ ಒಣಗೋಗ್ಬಿಟ್ಟಿರುತ್ತೆ, ಕೆಲವ್ರಿಗೆ ಮೂಳೆ ಸೆವ್ದೋಗ್ಬಿಟ್ಟಿರುತ್ತೆ, ಕೆಲವ್ರಿಗೆ ಹೀಟಾಗಿ ಊದ್ಕೊಂಡಿರುತ್ತೆ, ಕೆಲವ್ರಿಗೆ ನೀರು ತುಂಬಿಕೊಂಡಿರುತ್ತೆ. ಸೊ ಒಂದೊಂದಕ್ಕೆ ಒಂದೊಂದು ಕಲರ್ ಯೂಸ್ ಮಾಡ್ತೀವಿ ನಾವು. ನಿಮ್ಮ ಕಂಡೀಷನ್ ಹೇಗಿದೆ ನೋಡಿಕೊಂಡೆ ಅದಕ್ಕೆ ಕೊಡೋ ಅಂಥದ್ದು. ಈಗ ನೀವು ಏಕಾಏಕಿ ಪೇನ್ ಕಿಲ್ಲರ್ ಅಂದರೆ ಸ್ಕೈ ಬ್ಲೂ ಹಾಕೋಬೋದು ತಕ್ಷಣಕ್ಕೆ. ಆಮೇಲೆ ಯಾರೋ ಹೀಲರ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ. ಎಲ್ಲಿ ಮೇಡಮ್ ಕಾಂಟ್ಯಾಕ್ಟ್ ಮಾಡಲಿಕ್ಕೆ? ತುಂಬ ಜನ ಹೀಲರ್ಸ್ ಇದ್ದಾರೆ. ನಾನು ಅಶೋಕ್ ನಗರದಲ್ಲಿ ಇರೋದು, ನನ್ನದು ಹೀಲಿಂಗ್ ಸೆಂಟರು. ಬೇರೆ ಕಡೆ ಇದ್ದಾರೆ, ಉಡುಪಿನಲ್ಲೂ ಇದ್ದಾರೆ, ಇಲ್ಲಿ ಏನದು ಕೋಟೆಕಾರ ಹತ್ರ ಇದ್ದಾರೆ, ತುಂಬ ಜನ ಇದ್ದಾರೆ. ಉಡುಪಿಯಲ್ಲಿದ್ದಾರೆ ಮೇಡಮ್? ಉಡುಪಿಲಿದ್ದಾರೆ. ಎಲ್ಲಿ ಮೇಡಮ್? ನಾನು ನನಗೆ ಕಾಲ್ ಮಾಡಿದಾಗ ನಾನು ಅಲ್ಲಿ ನಂಬರ್ ಕೊಡ್ತೇನೆ. ಸರಿ ಅಮ್ಮ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ಕರೆ ಮಾಡಿ 63 62 39 40 10. ಈಗ ಹದಿಹರೆಯದು ಮುಗಿದು ಒಂದು ಯುವಕರಾಗುವಂತಹ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಇವರು ಈ ಹೀಟ್ ಎನರ್ಜಿ ಅಂತ ಹೇಳಿದ್ವಿ ಅಲ್ಲ, ಈಗ ನೆಕ್ಸ್ಟ್ ಶುರು ಆಗೋದು ಹಾಟ್ನೆಸ್ ಎನರ್ಜಿ ಅಂತ. ಈ ಹಾಟ್ನೆಸ್ ಎನರ್ಜಿನಲ್ಲಿ ದೇ ಹ್ಯಾವ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಫೀಲಿಂಗ್ಸ್, ಡಿಫ್ರೆಂಟ್ ಅಪ್ರೋಚ್ಗಳು ಇರ್ತವೆ. ಕೆಲಸ ತಗೊಳ್ಬೇಕು ಆ ನಿಟ್ಟಿನಲ್ಲಿ ಓಡಾಡ್ತಾ ಇರ್ತಾರೆ. ಮತ್ತೆ ಯಾರನ್ನಾದ್ರೂ ಪ್ರೀತಿಸ್ಬಿಡ್ತಾರೆ ಅಥವಾ ಮದುವೆ ಆಗಬೇಕು, ಇದೆಲ್ಲ ನಡೆಯೋದು ಆ ಟೈಮಲ್ಲೇ. ಸೊ ದೇ ವಿಲ್ ಬಿ ಫುಲ್ಲಿ ಅದರಲ್ಲೇ ಅಲರ್ಟ್ ಇರ್ತಾರೆ. ಅದೇ ಅದೆಲ್ಲ ಮಾಡ್ಕೊಳ್ತಾರೆ, ಇದೆಲ್ಲ ಆಗ್ಬೇಕು ಅನ್ನೋದು ಒತ್ತಡದಲ್ಲಿ ಇರ್ತಾರೆ. ಸೊ ದಟ್ ಈಸ್ ಅ ಹಾಟ್ನೆಸ್ ಎನರ್ಜಿ. ಸೊ ಆ ಟೈಮಲ್ಲೇನೆ ಮಕ್ಕಳಾಗ್ತಾರೆ. ಮಕ್ಕಳಾದ್ರೂ ಚೆನ್ನಾಗಿರೋ ಮಕ್ಕಳಾಗ್ತಾರೆ. ಏನಾದ್ರೂ ಡಿಲೇ ಮಾಡಿದ್ರೆ ಆಮೇಲೆ ಎಲ್ಲವೂ ಕೂಡ ಡಲ್ ಆಗ್ತಾ ಹೋಗುತ್ತೆ. ಆ ಹುಟ್ಟಿದ ಮಗುನೂ ಕೂಡ ಹಂಗೆ ಇರುತ್ತೆ. ಆಮೇಲೆ ಸಮ್ ಡಿಫಿಷಿಯನ್ಸಿ ವಿಲ್ ಬಿ ದೇರ್. ಅದಕ್ಕೆ ಯಾವಾಗ ಹಾರ್ಮೋನ್ಸು ಅದು ಇದೆಲ್ಲ ಚೆನ್ನಾಗಿರುತ್ತೆ ಆ ಟೈಮ್ನಲ್ಲೇ ಮಕ್ಕಳೆಲ್ಲ ಆದರೆ ಒಳ್ಳೇದು ಅಂತ ಹೇಳ್ತಾರೆ.
ಹಲೋ ಹಲೋ ನಮಸ್ತೆ 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 ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಆರಾಮ್, ಫೈನ್. ಯಾರು ಅದು ಮಾತಾಡೋದು? ಮೇಡಮ್ ರೇಗೋ. ಓ ಹಾ ಹಾ ಹಾ, ಹೇಳಿ ಹೇಳಿ. ಏನಿಲ್ಲ, ಖುಷಿ ಆಯ್ತು ಮೇಡಮ್. ಎಲ್ಲರೂ ಒಳ್ಳೇದಾಗ್ಬೇಕು, ಈ ಕನೆಕ್ಷನ್ ಹಾಕೊಂಡು ಎಲ್ಲರಿಗೆ ತಿಳುವಳಿಕೆ ಬರಬೇಕು. ಮತ್ತೆ ಡಾಕ್ಟರ್ ಅಲ್ಲಿ ಹೋಗುದಲ್ಲ, ಈ ಸಣ್ಣ ಸಣ್ಣ ಕಾಯಿಲೆಗಳಿಗೆಲ್ಲ ಏನು ಹಾಕಿದರೆ ಬಣ್ಣ ಹೇಗೆ ಆಗ್ತದೆ ಅಂತ ನಾವು ಕಲಿಸಿದೇವಲ್ಲ. ಇವತ್ತೊಬ್ಬರು ಬಂದ್ರು ನಿಮ್ಮ ಹತ್ರ, ಬಾರಿ ಖುಷಿ ಆಯ್ತು. ಹಾಗೆ ಎಲ್ಲರಿಗೆ ಒಂದು ಅಪರೂಪಕ್ಕೆ ಒಮ್ಮೆ ಬಂದು ನೀವು ಕಲ್ಲರಿನ ವಿಷಯ ಹೇಳಿದ್ರೆ ಬಾರಿ ಖುಷಿ ಆಗ್ತದೆ ಮೇಡಮ್. ಹೌದು. ನನಗೆ ಸ್ವಲ್ಪ ಬೆಟರ್ ಮೇಡಮ್, ತೊಂದರೆ ಇಲ್ಲ. ಅವ್ರ ಎಕ್ಸ್ ಕಾರ್ಪೊರೇಟರ್. ಸರಿ ಅಮ್ಮ, ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಹಳಷ್ಟು ಆಸಕ್ತಿ ಇದೆ ಇವತ್ತು ಜನರಿಗೆ ಇಂತಹ ಹೊಸ ವಿದ್ಯೆಗಳು. ಹೌದು, ಬಿಕಾಸ್ ನಾವು ಟ್ಯಾಬ್ಲೆಟ್ಸ್ ಇಂದ ಆಗ್ತಿರೋ ಅಂತ ತುಂಬಾ ಸಮಸ್ಯೆಗಳು ವಿಪರೀತ ಆಗಿದೆ. ಅದರಿಂದ ಆಸಿಡಿಟಿ, ಗ್ಯಾಸ್ಟ್ರಿಕ್ಕು ಇಂಥದ್ದೆಲ್ಲ ವಿಪರೀತ ಆಗ್ತಾ ಉಂಟು. ಆಮೇಲೆ ಇನ್ನು ತಲೆನೋವು ಬರೋ ಅಂಥದ್ದು, ಮೂಡ್ ಸ್ವಿಂಗ್ಸು, ಮತ್ತೆ ಡಿಪ್ರೆಷನ್ಗೆ ಹೋಗೋದು, ಕೆಲವು ಟ್ಯಾಬ್ಲೆಟ್ಸ್ ಆ ಥರ ಮಾಡುತ್ತೆ. ಸೊ ಜನಗಳು ಅದ್ರ ಬಗ್ಗೆ ಸ್ವಲ್ಪ ಈಗ ಮಧುಮೇಹದಂತಹ ಕಾಯಿಲೆಗಳು ಮೊದಲೆಲ್ಲ ನಮ್ಮ ದೇಶದಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಈಗ ತೀವ್ರ ಗತಿಯಲ್ಲಿ ಏರ್ತಾ ಇದೆ ಆ ಪ್ರಮಾಣ. ಹಾಗೆ ಅದು ಕೂಡ ಗಂಭೀರವಾಗಿ. ಏನ್ ಗೊತ್ತಾ, ಆಯುರ್ವೇದದಲ್ಲಿ ವಂಡರ್ಫುಲ್ ಮೆಡಿಸಿನ್ಸ್ ಇದೆ. ಏನಂದ್ರೆ ಜಸ್ಟ್ 1-2 ಲೀಟರ್ ನೀರಿಗೆ 1 ಸ್ಪೂನ್ ಲವಂಗ, ಆಮೇಲೆ 3-4 ಚಕ್ಕೆ, ಆಮೇಲೆ ಅನೈಸ್ ಅಂತಲ್ಲ ಸ್ಟಾರ್, ಅದೊಂದು 5 ಹಾಕಿಬಿಟ್ಟು ಓವರ್ ನೈಟ್ ಸೋಕ್ ಮಾಡಿ ಇಟ್ಬಿಡ್ಬೇಕು. ಆ ನೀರನ್ನು ನೀವು ಕುಡಿತಾ ಬನ್ನಿ, ನಿಮ್ಗೆ ಡ್ರಾಸ್ಟಿಕ್ ಆಗಿ ಶುಗರು ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಏನಂದ್ರೆ ಅದು ಹೀಟ್ ಕ್ರಿಯೇಟ್ ಮಾಡ್ತದೆ ಸ್ವಲ್ಪ.